ಒಂದು ಕಾಲದಲ್ಲಿ ಅಂಬರೀಶ್ ಫ್ಯಾಮಿಲಿಯೊಂದಿಗೆ ಮನೆ ಮಗನಂತಿದ್ದ ಕಿಚ್ಚ ಸುದೀಪ್ ಅಂಬಿ ಅಗಲಿಕೆಯ ಬಳಿಕ ಅಂಬಿ ಫ್ಯಾಮಿಲಿಯಿಂದ ದೂರವಾಗಿದ್ದಾರೆಯೇ ಅನ್ನೋ ಅನುಮಾನವೊಂದು ಇದೀಗ ದಟ್ಟವಾಗಿ ಕಾಡ್ತಿದೆ. ಇದಕ್ಕೆ ಹಲವು ಘಟನೆಗಳು ಮತ್ತಷ್ಟು ಪುಷ್ಟಿ ನೀಡ್ತಿವೆ. ಅಂಬಿ ಅಗಲಿದ ಸಮಯದಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ದ ಕಿಚ್ಚ ಟ್ವೀಟ್ನಲ್ಲಿ ಭಾವನಾತ್ಮಕ ಬರಹಗಳೊಂದಿಗೆ ಕಂಬನಿ ಮಿಡಿದಿದ್ರು. ಆ ಬಳಿಕ ಎಲ್ಲೋ ಅಂಬಿ ಫ್ಯಾಮಿಲಿಯೊಂದಿಗೆ ಕಿಚ್ಚ ಕಾಣಿಸಿಕೊಳ್ಳೇ ಇಲ್ಲ. ಮಂಡ್ಯ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಸುಮಲತಾ ಪರ ಸುದೀಪ್ ಪ್ರಚಾರ ಮಾಡ್ತಾರೆ ಎನ್ನೋ ಮಾತುಗಳು ಹರಿದಾಡಿದ್ದವು. ಆದ್ರೆ ಅಂದು ಸುದೀಪ್ ಅಲ್ಲಿ ನನ್ನ ಅವಶ್ಯಕತೆ ಇಲ್ಲ ಅಂತ ಅನಿಸಿತು, ಹಾಗಾಗಿ ಪ್ರಚಾರಕ್ಕೆ ಹೋಗಿಲ್ಲ ಎಂದು ಹೇಳಿ ಎಲ್ಲ ಅಂತೆಕಂತೆಗಳಿಗೆ ಬ್ರೇಕ್ ಹಾಕಿದ್ರು. ಈ ಮಧ್ಯೆ ಕಿಚ್ಚ ಸುಮಲತಾ ಪರ ಬ್ಯಾಟ್ ಬೀಸದೇ ಇರುವುದಕ್ಕೆ ಕಾರಣ ದಚ್ಚು ಅನ್ನೋ ಮಾತುಗಳು ಕೇಳಿ ಬಂದ್ವು. ಕಿಚ್ಚ ದಚ್ಚು ನಡುವೆ ಸ್ನೇಹ ಅಳಸಿದ್ದು ನಿಮ್ಗೆ ಗೊತ್ತೇ ಇದೆ. ಹೀಗಾಗಿ ಸುಮಲತಾ ಪರ ಕಿಚ್ಚ ಅಖಾಡಕ್ಕೆ ಇಳಿದ್ರೆ ಹೇಗೆ ದಚ್ಚುಗೆ ಮುಖಾಮುಖಿಯಾಗೋದು ಅನ್ನೋ ಗೊಂದಲದಿಂದಾಗಿ ಕಿಚ್ಚ ಸುಮಲತಾ ಪರ ಪ್ರಚಾರ ನಡೆಸಿಲ್ಲ. ಜೊತೆಗೆ ಸುದೀಪ್ಗೆ ದೇವೇಗೌಡರ ಕುಟುಂಬದ ಜೊತೆಗಿನ ಆತ್ಮೀಯ ಸಂಬಂಧವೇ ಸುಮಲತಾ ಪರ ಪ್ರಚಾರ ನಡೆಸಲು ಅಸಾಧ್ಯವಾಯಿತು ಎಂದು ಹೇಳಲಾಗ್ತಿದೆ. ಈ ಮಧ್ಯೆ ಸೆಪ್ಟೆಂಬರ್ 2ರಂದು ಕಿಚ್ಚ ಸುದೀಪ್ 46ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಪ್ರತಿ ಹುಟ್ಟುಹಬ್ಬದಂದು ಎಲ್ಲಾ ಸೆಲೆಬ್ರಿಟಿಗಳಂತೆ ಸುಮಲತಾ ಕೂಡ ಕಿಚ್ಚನಿಗೆ ಶುಭಾಶಯ ಹೇಳ್ತಿದ್ರು. ಆದ್ರೆ ಈ ಬಾರಿ ಸುಮಲತಾ ಅವರು ಯಾವುದೇ ವಿಶ್ ಮಾಡಿಲ್ಲ. ಹೀಗಾಗಿ ಅಂಬಿ ಕುಟುಂಬದಿಂದ ಕಿಚ್ಚ ದೂರ ಸರಿದಿದ್ದಾರೆ ಎನ್ನುವ ಅಂತೆಕಂತೆಗಳು ಕನ್ಫರ್ಮ್ ಆದಂತಾಗಿದೆ. ಇದರೊಂದಿಗೆ ಮುಖ್ಯವಾದ ಸಂಗತಿಯೊಂದನ್ನು ನಿಮಗೆ ಹೇಳಲೇಬೇಕು. ಇತ್ತೀಚೆಗೆ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ರಿಲೀಸ್ ಆಗಿದ್ದು ಅದು ಪೈರಸಿಯಾಗಿದ್ದು ಫ್ಯಾನ್ಸ್ ವಾರ್ ತಾರಕಕ್ಕೇರಿ ಕಿಚ್ಚ ದಚ್ಚು ಅಖಾಡಕ್ಕಿಳಿದು ತೊಡೆತಟ್ಟಿದ್ದು ನಿಮ್ಗೆ ಗೊತ್ತೇ ಇದೆ. ಈ ಸಂದರ್ಭ ಸುಮಲತಾ ಐ ಸಪೋರ್ಟ್ ದರ್ಶನ್ ಅನ್ನೋ ಕ್ಯಾಪ್ಷನ್ ಕೊಟ್ಟು ಫೇಸ್ಬುಕ್ ನಲ್ಲಿ ಚಿತ್ರರಂಗದಲ್ಲಿ ಕಷ್ಟಪಟ್ಟು ಮೇಲೆ ಬಂದಿರುವ ನನ್ನ ಮಗ ದರ್ಶನ್ ವಿರುದ್ಧ ದುಷ್ಟ ಶಕ್ತಿಗಳು ಸಂಚು ರೂಪಿಸುತ್ತಿವೆ. ಇದರಿಂದ ವಿರೋಧಿಗಳು ಬಂಡೆಯೊಂದಿಗೆ ಯುದ್ಧಕ್ಕಿಳಿದಿದ್ದಾರೆ. ನಿಮ್ಮ ಸುಮಲತಾ ಎಂದು ಪೋಸ್ಟ್ ಮಾಡಿದ್ರು. ಇದು ಸಖತ್ ಸುದ್ದಿ ಮಾಡಿದ್ದು ಮಾತ್ರವಲ್ಲದೆ ಚರ್ಚೆಗೂ ಗ್ರಾಸವಾಗಿತ್ತು. ಆದ್ರೆ ಇದು ಫೇಕ್ ಪೋಸ್ಟ್ ಅನ್ನೋದು ಆ ಬಳಿಕ ಜಗಜ್ಜಾಹಿರವಾಯಿತು. ಅದೇನೇ ಇರಲಿ, ಅಂದಿನಿಂದ ಇಂದಿನವರೆಗೂ ಅಂಬಿಯ ಮನೆ ಮಗನಾಗಿ ದರ್ಶನ್ ಆಗಿ ಸುದೀಪ್ ಇದ್ರು. ಆದ್ರೆ ಯಾವಾಗ ದರ್ಶನ್ ಆಗಿ ಸುದೀಪ್ ನಡುವೆ ಮನಸ್ತಾಪ ಉಂಟಾಯ್ತು ಅಂದೇ ಸುದೀಪ್ ಅಂಬಿ ಕುಟುಂಬದಿಂದ ದೂರ ಸರಿತಾ ಬಂದ್ರು. ಇದೀಗ ಸಂಪೂರ್ಣವಾಗಿ ದೂರವೇ ಸರಿದಿದ್ದಾರೆ ಅನ್ನೋದು ಸದ್ಯದ ಬೆಳವಣಿಗೆಗಳಿಂದ ಕನ್ಫರ್ಮ್ ಆಗ್ತಿದೆ. ಅದೇನೇ ಇರಲಿ, ಆದಷ್ಟು ಬೇಗ ಹಳೆಯ ಕಹಿ ಘಟನೆಗಳನ್ನು ಮರೆತು ಎಲ್ಲರೂ ಒಂದಾಗ್ಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.